ಕಾಗವಾಡ ಮತಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯ, ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಶಾಸಕ ಶ್ರೀಮಂತ್ ಪಾಟೀಲ್ ಕಲ್ಪಿಸಿದ್ದಾರೆ ಎಂದು ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಬಿಜೆಪಿಯ ಮುಖಂಡ ಮಹದೇವ ಕೋರೆ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಹೊರವಲಯದ ನಾಮದಾರವಾಡಿ ನಂದಿವಾಲೆ ಬಡಾವಣೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಮಂಜೂರಾದ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಮೂಲಿಮನಿ ತೋಟದಲ್ಲಿ ಮುಂದೆ ಈ ಕಾಮಗಾರಿ ಇವತ್ತಿನ ದಿವಸ ಉದ್ಘಾಟಕ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಕಿಟ್ಟವನ್ನು ಕೊಟ್ಟು ಎಲ್ಲರೂ ಕೂಡಿ ಅದಕ್ಕೆ ನಮ್ಮ ಶಾಸಕರಾದ ಶ್ರೀಮಂತ ಪಾಟೀಲ್ರ ನಮ್ಮ ಮದವಾಯಿಯಲ್ಲಿ ಪ್ರತಿಯೊಂದು ಸಮಾಜಕ್ಕೆ ಎಲ್ಲ ಕಡೆ ಕಾರ್ಯಕ್ರಮವನ್ನು ದಗದ ಏನೈತಿ ಭಾಳ ಮಾಡ್ಯಾರ. ಸಂಡಾಸ ಆಗಲಿ, ಬಾತ್ರೂಮ್ ಕೆಲಸ ಆಗಲಿ, ಕಾಂಕ್ರೀಟ್ ರೋಡ್ ಆಗಲಿ, ಅದಕ್ಕೆ ಈಗ ನಮ್ಮ ಭಾಗದಾಗ ಒಂದು 4 ವರ್ಷದಲ್ಲಿ ಹೈಯೆಸ್ಟ್ ದಗದ ಮಾಡಿದವ್ರು ಯಾರು ಇದ್ರು ಅಂದ್ರೆ ಶ್ರೀಮಂತ ಪಾಟೀಲ್ ಅಂತ ಹೇಳಕ್ಕೆ ನಾ ಇಚ್ಛೆ ಪಡ್ತೇನೆ. ಮಧುಬಾವಿ ಬಿಜೆಪಿ ಮುಖಂಡರಾದ ಆರ್.ಎಂ. ಪಾಟೀಲ್ ಅವರು ಮಾತನಾಡಿ, ನಾಮದಾರವಾಡಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕರೇ ವಾಸವಾಗಿದ್ದಾರೆ. ಈ ಕಾರ್ಮಿಕರಿಗೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ತೊಂದರೆಯಾಗಿದೆ. ಹೀಗಾಗಿ ಕಾರ್ಮಿಕ ಇಲಾಖೆಯಿಂದ ರೇಷನ್ ಕಿಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದ ಅವರು 1 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಾಮದಾರವಾಡಿ, ಅವಳೆತೋಟ, ಜಕಾರಟ್ಟಿಯ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ ಎಂದು ಹೇಳಿದರು. ಅದೇ ರೀತಿ ಇವತ್ತು ಕಾರ್ಮಿಕ ಇಲಾಖೆಯಿಂದ ಕೋವಿಡ್ದಲ್ಲಿ ಕಾರ್ಮಿಕರಿಗೆ ಬಹಳ ತ್ರಾಸಾಯಿತು. ಅದರ ನಿಮಿತ್ತ ಅವರಿಗೆ ಆಹಾರ ಕಿಟ್ಟನ್ನು ಈ ನಮ್ಮ ಇವತ್ತಿನ ದಿನ ಅವರಿಗೆ ಎಲ್ಲರಿಗೂ ನಾವು ಹಂಚಿದ್ದೀವಿ. ಇನ್ನೂ ಬೇರೆ ನಾವು ನಾಮದಾರವಾಡಿ ಅಷ್ಟೇ ಕೊಟ್ಟಿವಿ. ಉಳಿದ ಮದಬಾವಿ ಗ್ರಾಮದ ಎಲ್ಲ ಕಾರ್ಮಿಕರಿಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಕೊಡೋ ವ್ಯವಸ್ಥೆ ಆಗ್ತದೆ. ಮತ್ತು ನಮ್ಮ ಶಾಸಕರಾದಂಥ ಶ್ರೀಮಂತ್ ಪಾಟೀಲರು ಅವರ ಅಗದಿ ಪರಿಶ್ರಮದ ವಿಶೇಷ ಅಭಿವೃದ್ಧಿ ಯೋಜನೆ ಅಂದರೆ ST SCPಯಲ್ಲಿ 1 ಕೋಟಿ ಸುಮಾರು ಇವತ್ತು ಪೂಜಾ ಮಾಡಿದ ಕಾಮಗಾರಿ ಮೊತ್ತ 1 ಕೋಟಿ. ನಾಮದಾರವಾಡಿ, ಒಡ್ಡರ ವಸ್ತಿ, ಅವಳೆ ವಸ್ತಿ ಮತ್ತು ಮೂಲಿಮನಿ ವಸ್ತಿಯಲ್ಲಿ ರಸ್ತೆ ಕಾಮಗಾರಿಗಳನ್ನು ಕಾಂಕ್ರೀಟ್ ರಸ್ತೆ ಹಾಗೂ ಡಾಂಬರೀಕರಣ ಇವತ್ತು ಈ ಪೂಜಾ ಕಾರ್ಯಕ್ರಮ ನೆರವೇರಿಸಿವಿ. ಅದೇ ರೀತಿ ಅವರು 3 ವರ್ಷದಲ್ಲಿ ಬಹಳಷ್ಟು ಕಾಮಗಾರಿಗಳು ಮಾಡಿದ್ದಾರೆ. ಇದೇ ರೀತಿ ಮುಂದೆ ಕೂಡ ಮುಂದಿನ ದಿನಮಾನಗಳು ಅವರು ಮಾಡ್ತಾರಂತ ನಮ್ಮ ಮದಬಾವಿ ಗ್ರಾಮಸ್ಥರ ಆಶೆ ಇದೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ ಬಾಗಡಿ, ಮದಬಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಿತಾ ಪಸಾಹೇಬ ಚೌಗಲ, ಉಪಾಧ್ಯಕ್ಷ ಸಿದ್ದಲಿಂಗ ಮೊದಲಾದವರು ಭಾಗವಹಿಸಿದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.